ಎಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಾ ಇರುವ ಅದಾನಿ ಯುಪಿಸಿಎಲ್ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಗೆ ತಲಾ 100ರಂತೆ ದಿನಸಿ ವಸ್ತುಗಳ ಕಿಟ್ ಅನ್ನು ಹಸ್ತಾಂತರ ಮಾಡಿದೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಸರಳ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ವಿತರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಮಯಂತಿ ವಿ ಅಮೀನ್ ಅವರು, ನಮ್ಮ ಬೇಡಿಕೆಯಂತೆ ಅದಾನಿ ಯುಪಿಸಿಎಲ್ ಮುಖ್ಯಸ್ಥ ಕಿಶೋರ್ ಆಳ್ವ ಇದೀಗ ನೂರಾರು ಸಂಖ್ಯೆಯಲ್ಲಿ ದಿನಸಿ ಕಿಟ್ಗಳನ್ನು ನಮಗೆ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳಿದರು. ಆ ವಾರ್ಡಿಗೆ ಆದಷ್ಟು ಕೂಲಿ ಕಾರ್ಮಿಕರನ್ನು ಅತಿ ಕಡು ಬಡವರನ್ನು ವಿತರಣೆಯನ್ನು ಮಾಡಿದ್ದೇವೆ. ಹಾಗೆಯೇ ನಾವು ಆ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಕಿಶೋರವರಿಗೆ ನಾನು ಫೋನ್ ಮಾಡಿದ್ದೆ. ಆವಾಗ ಅವರು ಭರವಸೆಯನ್ನು ಕೊಟ್ಟಿದ್ದರು, ನಾವು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟರು. ಆ ಭರವಸೆ ಪ್ರಕಾರ ಆ ಭರವಸೆಯನ್ನು ಇಂದು ಈಡೇರಿಸಿದ್ದಾರೆ. ಕಿಂಚಿತಾದರೂ ನಮಗೆ ಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಳ್ಳೆಯದಾಯ್ತಂತ ಹೇಳಲಿಕ್ಕೂ ಅಲ್ಲ ಕೊಳ್ಳಿಕ್ಕೂ ಅಲ್ಲ ಅಂತೂ ನಾವು ಅವರು ಕೊಟ್ಟಿದ್ದಾರೆ. ಅವರಿಗೆ ನಾವು ಥ್ಯಾಂಕ್ಸ್ ಕೊಡಲೇಬೇಕು. ಸಂದರ್ಭದಲ್ಲಿ ಯುಪಿಸಿಎಲ್ ಪ್ರಮುಖರಾದ ಕಿಶೋರ್ ಆಳ್ವ, ಗಿರೀಶ್ ನಾವಡ, ರವಿ ಜರಿ, ಗ್ರಾಮ ಪಂಚಾಯತ್ನ ಪಿಡಿಒ ಪಂಚಾಕ್ಷರಿ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು.